ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಸಾಹಿತ್ಯ ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ರೇವತಿ. ಇವತ್ತು ಮಧ್ಯಾಹ್ನ ಆಯಿತು, ಈಗ ಬ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ನಮ್ಮದು ಆ್ಯನಿವರ್ಸರಿ. ಸೊ ಎಲ್ಲರೂ ತುಂಬ ಚೆನ್ನಾಗಿ ವಿಶ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಕೊನೆಗೂ ಕೂಡ ಸ್ಕ್ರೀನ್ಶಾಟ್ನ ಹಾಕ್ತೀನಿ, ಯಾರೆಲ್ಲ ವಿಶ್ ಮಾಡಿದ್ರಿ, ಎಷ್ಟು ಚೆನ್ನಾಗಿ ವಿಶ್ ಮಾಡಿದ್ರಿ ಅಂತ. ತುಂಬ ಖುಷಿ ಆಗ್ತಿದೆ. ಯಾರು ನಮ್ಗೆ ವಿಶ್ ಮಾಡುವಂಥವ್ರು ಇರಲಿಲ್ಲ ಇಷ್ಟು ವರ್ಷದಲ್ಲಿ. ಮೊದಲನೇ ಸರಿ ನನಗೆ ತುಂಬ ಚೆನ್ನಾಗಿ ವಿಶಸ್ನ ಕಳಿಸಿದ್ದೀರಾ, ತುಂಬ ಚೆನ್ನಾಗಿ ಹಾರೈಸಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಮಗಳು ಎಷ್ಟು ಕಾಟ ಕೊಡ್ತಿದ್ದಾಳೆ ಅಂದರೆ ನನಗೆ ಅಷ್ಟಿಷ್ಟಲ್ಲ, ತೆಗೆದು 4 ಬಿಡಷ್ಟು ಕೋಪ ಬರೆಸ್ತಿದ್ದಾಳೆ. ಆದರೆ ಏನು ಮಾಡ್ತೀರಾ, ಅನಿವಾರ್ಯ, ಸುಮ್ಮನೆ ಇರಲೇಬೇಕು ನಾನು. ಅವಳಿಗೆ ತುಂಬ ಹೊಡೆಯಲ್ಲ ನಾನು, ಕಡಿಮೆ. ನನ್ನ ಮಗನಿಗೆ ಜಾಸ್ತಿ ಹೊಡ್ತೀನಿ. ಕೇಳಿ ಎಂತ ಕಳ್ತಿದ್ದಾಳೆ, ಎಂತ ಕಳ್ತಿದ್ಯಾ ಬಂಗಾರ? ಏನು ಬೇಕು ಬಾಯಿಂದ ತೆಗ್ದೆ? ಏನು ಚಿಪ್ಸ್ ಬೇಕಂತೆ ಅವಳಿಗೆ, ಅದಕ್ಕೆ ಎಷ್ಟು ಹೊಳ್ತಾ ಇದ್ದಾಳಂತೆ ನೋಡಿ. ಅಮ್ಮಂಗೆ ಕಾಟ ಕೊಡಬಾರ್ದು ತಾನೇ, ನಾನು ಆಮೇಲೆ ಕೊಡ್ತೀನಿ ಆಯಿತಾ? ನೋಡಿ ಅವಳಿಗೆ ಈಗಲೇ ಬೇಕಂತೆ ಚಿಪ್ಸು, ಆಮೇಲೆ ಕೊಡ್ತೀನಿ. ಸ್ವಲ್ಪ ಅಡುಗೆ ಮಾಡಿ ಟೈಮ್ ಆಯಿತು ಅಂದರೆ ಕೇಳ್ತಾ ಇಲ್ಲ. ಅವಳಿಗೆ ಚಿಪ್ಸೇ ಬೇಕಂತೆ, ಅಜ್ಜಿ ತಂದಿ ಚಿಪ್ಸ್ ಇತ್ತು, ಸೊ ಅದನ್ನೇ ಕೊಡು, ಈಗಲೇ ಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ. ಅದಕ್ಕೆ ಹೇಳೋದು ಅಂತ. ಈ ಮಕ್ಕಳಿಗೆ ಏನು ಹಠ, ಏನು ಸಮಾಧಾನ ಮಾಡೋದು ಹೇಳಿ, ಸಾಕಾಗಿ ಹೋಗ್ಬಿಡುತ್ತೆ ನನಗೆ. ಅದಕ್ಕೆ ಆಯ್ತು ಕೊಡ್ತೀನಿ ಅಂತ ಹಾಗೆ ಹೇಳ. ಹೇಗಿದ್ದೀರಾ? ಹಂಗೆ ಇದು ಮೂಗಲ್ಲೇ ಮಾತಾಡ್ದಿಲ್ಲ, ಹಂಗೆ ಚೆನ್ನಾಗಿ ಮಾತಾಡಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಷ್ಟೇ. ಮುಗಿಯೋದು ಯೋ ಅಂತ. ನನ್ನ ಮುದ್ದಿನ ಮಗಳು ಇವಳು, ಪಟಮಾರ್. ನನ್ನ ಮಗ ಪೆಕ್ರ. ನನ್ನ ಮಗನಿಗೆ ನಾನು ಯಾಕೆ ಬೈತೀನಿ ಹೇಳಿ, ಇದಕ್ಕೆ ವಿಚಿತ್ರವಾಗಿ ಮಾಡ್ತಾನೆ, ಅದಕ್ಕೆ ಬೈಯದ್ದು ನಾನು. ಹಾಯ್ ಹೇಳಿ ಎಲ್ಲರಿಗೂ. ಸಿಟ್ಟು ಬರೆಸ್ತಾನೆ ಇವನು, ಅಷ್ಟು ಕೋಪ ಬರೆಸ್ತಾನೆ ನನಗೆ. ಏನು ಹೇಳಿದ್ರು ಕೇಳೋಣ ನನ್ನ ಮಾತು, ಅಷ್ಟು ಕಾಟ ಕೊಡ್ತಾನೆ. ಅದಕ್ಕೆ ಹೊಡಿತಾ ಇರ್ತೀನಿ, ಯಾವಾಗ ಹೊಡೆದು ಸಣ್ಣ ನೋಡಿ. ಹೊಡಿಯಲ್ಲ, ಕಡಿಮೆ. ತುಂಬ ಕೋಪ ಬರೆಸ್ದಾಗ, ನನ್ನ ಕೋಪ ಕಂಟ್ರೋಲ್ ಆಗದಾಗ ಹೊಡಿತೀನಿ, ಇಲ್ಲಾಂದರೆ ಹೊಡಿಯಲ್ಲ, ಕಡಿಮೆ. ಅವನ್ನ ಬೇಜಾನ್ ಮುದ್ದು ಮಾಡ್ತೀನಿ. ಆದರೂ ಅವ್ನು ಎಷ್ಟು ಕೋಪ ಬರೆಸ್ತಾನೆ ಅಂದರೆ ಬೇರೆ ಯಾರಾದರೂ ತಡ್ಕೊಳಲ್ಲ, ಅಷ್ಟು ಕೋಪ ಬರೆಸ್ತಾನೆ. ನನಗಂತೂ ನನ್ನ ಮಗಳು ಕಿರಿಕಿರಿ ನಿಲ್ಸೋಕ್ಕಾಗ್ತಿಲ್ಲ. ಈಗ ಒಂದು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಸೊ ರೆಸಿಪಿ ತೋರಿಸ್ತೀನಿ ಬನ್ನಿ ಹೇಗಿರುತ್ತೆ ಅಂತ. ಬೆಳಿಗ್ಗೆ ರೆಸಿಪಿ ಏನೂ ಮಾಡಲಿಲ್ಲ ನಾನು, ಅಂದರೆ ಮಸಾಲೆ ದೋಸೆ ಮಾಡಿದ್ದೆ. ಸೊ ಅದಕ್ಕೆ ಚಟ್ನಿ ಪುಡಿ ಯಾವ ರೀತಿ ಮಾಡ್ಕೊತೀನಿ ನಾನು ಅಂತೇಳಿ ಮಸಾಲೆ ದೋಸೆಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ. ಚಟ್ನಿ ಪುಡಿ ತುಂಬ ಚೆನ್ನಾಗಾಗುತ್ತೆ ಮಸಾಲೆ ದೋಸೆಗೆ. ಈ ರೀತಿ ನೀವು ಮಾಡ್ಕೊಳ್ತೀನಿ, ತುಂಬ ರುಚಿಯಾಗಿರುತ್ತೆ. ಬೆಳಗ್ಗೆ ಅದನ್ನೇ ಮಾಡಿದೆ ತಿಂಡಿಗೆ. ಈಗ ಏನಾದ್ರು ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು, ಬಟ್ ಕೆಲಸದ್ದು ಅನಿವಾರ್ಯ. ಅಲ್ಲಿ ಇನ್ನೊಬ್ಬರು ಬರಬೇಕಿತ್ತು, ಸೊ ಅವ್ರು ಬಂದಿಲ್ಲಂತೆ. ಅದಕ್ಕೆ ಇವತ್ತು ರಜಾ ಕೊಡ್ತಾ ಇಲ್ಲ. ಸಾರಿ, ಬೇಜಾರು ಮಾಡ್ಕೊಬೇಡ, ನೆಕ್ಸ್ಟ್ ಭಾನುವಾರ ದಿನ ಹೊರಗೆಲ್ಲರೂ ಕರ್ಕೊಂಡು ಹೋಗ್ತೀನಿ ಫಿಲಮ್ಗೆ ಅಂತ ಅಂದರು. ಸರಿ, ಮತ್ತು ಎಲ್ಲವೂ ಒಂದೇ ಟೈಮ್ ಇರೋದಿಲ್ಲ ಅಲ್ವಾ, ನಾವು ಕೂಡ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಸರಿ ಅಂತೇಳಿ ಸುಮ್ಮನೆ. ಏನು ಸ್ಪೆಷಲ್ ಮಾಡ್ತಿಲ್ಲ. ಸೊ ತುಂಬ ಜಾಸ್ತಿ ರೆಸಿಪಿ ಮಾಡಲಿಲ್ಲ, ಏನಾದ್ರು ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡೋಗ್ಲಿಲ್ಲ. ಸೊ ಸ್ವಲ್ಪ ಬೇಜಾರಾಯಿತು. ಸೊ ಅದೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಎಲ್ಲ ಒಂದೇ ಥರ ಇರೋಕ್ಕಾಗೋದಿಲ್ಲ. ಸೊ ಏನು ಮಾಡ್ತೀರಾ, ಅವ್ರದ್ದು ಪ್ರಾಬ್ಲಮ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಸುಮ್ಮನೆ ಭಾನುವಾರ ಹೋಗೋಣ ಅಂಥೇಳಿ ಅದಕ್ಕೆ ಈಗ ಒಂದು ಸಿಂಪಲಾಗಿ ಮಧ್ಯಾಹ್ನ ಒಂದು ಟೈಮಿಗೆ ಪಲಾವ್ನ ಮಾಡ್ತಾಯಿದ್ದೀನಿ. ಸಂಜೆ ಏನಾದ್ರು ಮಾಡೋಣ, ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೇಕ್ ಮಾಡಿದ್ರೆ ಅದನ್ನು ಕೂಡ ತೋರಿಸ್ತೀನಿ. ಆ್ಯನಿವರ್ಸರಿಗೆ ಕೇಕ್ನ ಕಟ್ ಮಾಡೋಣ ಅಂತ. ಇನ್ನೇನು ಮಾಡ್ತೀರಲ್ವ, ಮನೇಲೇ ಖುಷಿಯಾಗಿ ಇರೋದ್ರಲ್ಲೇ ಖುಷಿ ಪಡಬೇಕು, ಬೇಜಾರೆಲ್ಲ ಮಾಡ್ಕೋಬಾರ್ದಲ್ವ. ಸೊ ಹ್ಯಾಪಿಯಾಗಿರಬೇಕು. ಹೊರಗೆ ಹೋದನೇ ಖುಷಿ ಅಲ್ಲ, ಮನೇಲಿದ್ದು ಕೂಡ ಖುಷಿಯಾಗಿರ್ಬೋದು. ಸೊ ಅದು ನನ್ನ ಪಾಲಿಸಿ. ಇರೋದಲ್ಲೇ ಖುಷಿ ಪಡೋಣ. ಈಗ ನಾನು ಸಿಂಪಲಾಗಿ ಟೊಮೊಟೊ ಬಾತ್ನ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ. ನಾನು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲೇ ಡೈರೆಕ್ಟ್ ಮಾಡೋಣ ಅಂತ, ಕೂಗ್ಸೋಣ ಅಂತೇಳಿ. ಹಾಗೆ ಮಾಡೋದಾದರೆ ಸ್ವಲ್ಪ ಲೇಟ್ ಆಗುತ್ತಲ್ವ. ಸೊ ಅದಕ್ಕೆ ಕುಕ್ಕರಲ್ಲೇ ಕೂಗಿಸ್ಬಿಟ್ರೆ ಬೇಗ ಪಟ್ ಅಂತ ಆಗಿಬಿಡುತ್ತೆ. ಅದಕ್ಕೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಸಿಂಪಲ್, ತುಂಬಾ ಸಿಂಪಲ್. ಜಸ್ಟ್ ಒಂದು 5 ನಿಮಿಷ ಟೈಮ್ ಇದ್ದರೆ ಸಾಕು, ಫಟಾಫಟ್ ಅಂತ ಟೊಮೊಟೊ ಬಾತ್ ರೆಡಿ ಆಗುತ್ತೆ. ನಾನು ಜಾಸ್ತಿ ಏನು ಐಟಮ್ಸ್ ಅಂತ ಹಾಕೋದಿಲ್ಲ, ಅದಕ್ಕೆ ತುಂಬ ಬೇಗ ಮಾಡಿಬಿಡ್ತೀನಿ, ಚೆನ್ನಾಗಿರುತ್ತೆ. ಸೊ ಒಂದೇ ಥರ ತಿಂದು ಬೋರ್ ಆದಾಗ ಈ ರೀತಿ ಟ್ರೈ ಮಾಡ್ಬೋದು ನೀವು ಕೂಡ. ಸೊ ಸ್ವಲ್ಪ ಎಣ್ಣೆ ಕಾಯಲಿ.
ಎಣ್ಣೆ ಕಾದಿದೆ. ಸೊ ಅದಕ್ಕೆ ಚೂರು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಎಣ್ಣೆನೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಅರ್ಧ ಈರುಳ್ಳಿ, 2 ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಹಾಕ್ಕೊಂಡಿಲ್ಲ, ಜಸ್ಟ್ ಅರ್ಧ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂತ ನೀವು ಜಾಸ್ತಿ ಹಾಕ್ಕೋಬೋದು. ಟೊಮೊಟೊ ಬಾತಲ್ವ, ಸೊ ಅದಕ್ಕೆ ಸ್ವಲ್ಪ ಈರುಳ್ಳಿ ಕಮ್ಮಿನ ಹಾಕ್ಕೊಂಡಿದ್ದೀನಿ ನಾನು. ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಸಿಂಪಲಾಗಿ ಮಾಡೋ ಅಂಥದ್ದು, ತುಂಬ ಚೆನ್ನಾಗಿರುತ್ತೆ. ಈ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಮ್ಯಾಶ್ ತನಕ ಆಗಬೇಕಂದ್ರೆ ತುಂಬ ಮೆತ್ತ ಆಗುವಷ್ಟು ಬೇಯಬೇಕಿದು. ಸೊ ಗ್ರೇವಿ ಟೈಪ್ ಥರ ಬರಬೇಕು, ಅಷ್ಟು ಚೆನ್ನಾಗೇ ಬೇಯಿಸ್ಕೋಬೇಕಿದು ಟೊಮೊಟೊ ಚೆನ್ನಾಗಾಗಬೇಕಂದ್ರೆ. ಸೊ ಇದು ಸ್ವಲ್ಪ ಬೇಯಲಿ. ಇದನ್ನು ನೋಡಿದ್ರಲ್ಲ, ಇಷ್ಟು ಚೆನ್ನಾಗಿ ಮೆತ್ತಗೆ ಬೇಯಬೇಕಿದು. ಇದಿಷ್ಟು ಬೇಯಿತು ಅಂದರೆ ಸಾಕು. ನೋಡ್ಬೋದು ತುಂಬ ಚೆನ್ನಾಗಿ ಆಯಿಲಲ್ಲಿ ಬೆಂದಿದೆ ಟೊಮೊಟೊ. ಅದ್ರ ಜೊತೆಗೆ ನಾನು ಸ್ವಲ್ಪ ಕಾಯಿನ ರುಬ್ಬಿ ಇಟ್ಕೊಂಡಿದ್ದೀನಿ. ಕಾಯಿ ಹಾಕಿ ಮಾಡೋದ್ರಿಂದ ಟೊಮೊಟೊ ಬಾತನ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಕಾಯಿ ಹಾಕಿ ಮಾಡೋದ್ರಿಂದ ಟೊಮೊಟೊ ಟೇಸ್ಟು. ಸೊ ಯಾವಾಗೂ ಇಷ್ಟ ಆಗುತ್ತೆ ನಂಗೆ ಈ ಥರ. ಸೊ ನೀವು ಕೂಡ ಟ್ರೈ ಮಾಡಿ, ಗೊತ್ತಾಗುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು, ಸ್ವಲ್ಪ ಎಣ್ಣೆ ಬಿಡೋ ತನಕ. ನೋಡಿ, ಇದು ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ ತುಂಬ ಚೆನ್ನಾಗೆ. ಸೊ ಈ ಟೈಮಲ್ಲಿ ಸ್ವಲ್ಪ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋದು ಇದೇ ಟೈಮಿಗೆ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಇದಕ್ಕೆ ನಾನು ನನ್ನ ಅಳತೆಯಲ್ಲಿ ಹಾಕ್ತಾಯಿದ್ದೀನಿ. ನಿಮ್ಗೆ ಅಳತೆಯಲ್ಲಿ ಹೇಳಬೇಕಂದ್ರೆ ಒಂದು 2 ಸ್ಪೂನಷ್ಟು ಮೆಣಸಿನ್ಕಾಯಿ ಪೌಡರ್, 1 ಸ್ಪೂನಷ್ಟು ಗರಂ ಮಸಾಲ, ನಾನು ಪೌಡರ್ಸ್ನೆಲ್ಲ ಡಬ್ಬಿಗೆ ಹಾಕಿಟ್ಕೊಂಡಿರ್ತೀನಿ. ಸೊ ಹಾಗಾಗಿ ತಕ್ಷಣ ಸಿಗುತ್ತೆ ಎಲ್ಲ ಮಸಾಲೆ ಅಂಥೇಳಿ. ಸೊ 1 ಸ್ಪೂನಷ್ಟು ಧನಿಯಾ ಪೌಡರ್, ಇಷ್ಟು ಹಾಕ್ಕೊಂಡ್ರೆ ಸಾಕು, ಇನ್ನೇನು ಬೇಡ. ಇದನ್ನು ಸ್ವಲ್ಪ ಇದರಲ್ಲೇ ಫ್ರೈ ಮಾಡ್ಕೊತೀನಿ. ಚೆನ್ನಾಗಾಗುತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ. ಇದು ಸ್ವಲ್ಪ ಮಸಾಲೆ ಹುರ್ಕೊಳ್ಳೋದ್ರಿಂದ ಚೆನ್ನಾಗತ್ತೆ ಟೇಸ್ಟು. ಅದಕ್ಕೆ ಸ್ವಲ್ಪ ಎಣ್ಣೆ ಬಿಡೋ ತನಕ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದು ಮಸಾಲೆದು. ಹಾಗೆ ಕಾಯಿ ಹಾಕಿರ್ತೀವಲ್ಲ, ಸೊ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1-2 ಮಿನಿಟ್ಸ್ ಸಾಕಿದು. ಅದಕ್ಕೆ ರೈಸ್ ಹಾಕ್ಕೊಳ್ಳೋಣ. ನೋಡ್ಬೋದು ಎಣ್ಣೆ ಬಿಡ್ತಾ ಇದೆ ತುಂಬ ಚೆನ್ನಾಗಿ ಮಸಾಲೆಯಲ್ಲಿ. ಈ ಟೈಮಲ್ಲಿ ನಾನು ಸಣ್ಣದು ಜೀರಾ ರೈಸ್ನೇ ತೊಗೊಂಡಿದ್ದೀನಿ. ಸೊ ಅದನ್ನು ತೊಳೆದ್ರೆ ಎಷ್ಟು ಚೆನ್ನಾಗಿರಲ್ಲ ಫ್ಲೇವರು. ಸೊ 1 ಲೋಟನ ಹಾಕೋತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ಹುರ್ಕೊಳ್ಳೋದ್ರಿಂದ ನಾನು ಆಲ್ಮೋಸ್ಟ್ ಪಲಾವ್ ಏನೇ ಮಾಡಿದರೂ ಈ ರೀತಿ ಮಸಾಲೆ ಜೊತೆಗೆ ಹುರ್ಕೊಬಿಡ್ತೀನಿ ಅಕ್ಕಿನ. ಯಾಕೆಂದರೆ ಉಡುಡಿಯಾಗುತ್ತೆ ಮತ್ತು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ, ತುಂಬ ಮುದ್ದೆ ಆಗೋದಿಲ್ಲ. ಸೊ ಅದಕ್ಕೆ ಈ ರೀತಿ ಅಕ್ಕಿನ ಸ್ವಲ್ಪ ಹುರ್ಕೊಳ್ಳೋದ್ರಿಂದ ಚೆನ್ನಾಗಾಗುತ್ತೆ. ಸಾಕು, ಮಸಾಲೆ ಎಲ್ಲ ಹಿಡ್ಕೊಂಡಿದೆ. ಇದಕ್ಕೀಗ ಸ್ವಲ್ಪ ಕಾಯಿ ರುಬ್ಬಿ ಉಳಿದಿದ್ದಂಥ ನೀರನ್ನ ಹಾಕ್ತಾಯಿದ್ದೀನಿ. ಸೊ ಒಂದು ಲೋಟ ಅಕ್ಕಿಗೆ 2 ಲೋಟ ನೀರು ತೊಗೋತಾರೆ. ಸೊ ನಾನಿಲ್ಲಿ 1.5 ಲೋಟ ನೀರನ್ನ ತೊಗೋತಾ ಇದ್ದೀನಿ. 1 ಲೋಟಕ್ಕೆ ಅರ್ಧ ಲೋಟಕ್ಕೆ 1/4 ಲೋಟ. ಸೊ ನಾನು ಸ್ವಲ್ಪ ನೀರು ಕಡಿಮೆನೇ ಹಾಕ್ಕೋತೀನಿ, ನೀವು ನೋಡಿ ಹಾಕ್ಕೋಬೋದು. ಸೊ ನೀರನ್ನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳೋದ್ರಿಂದ ಉಡಿಯಾಗುತ್ತೆ. ಮೆತ್ತಗೆ ಬೇಕು ಅಂದವರು 1 ಲೋಟಕ್ಕೆ 2 ಲೋಟ ನೀರನ್ನ ಹಾಕ್ಕೋಬೋದು ನೀವು. ಈಗ ರುಚಿಗೆ ಉಪ್ಪನ್ನು ಹಾಕೋಣ. ಸೊ ನಾನು ರುಚಿಗೆ ಉಪ್ಪನ್ನು ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ಬರ್ಸಿದ್ರೆ ಸೂಪರ್ ಪಲಾವ್ ರೆಡಿ. ಟೊಮೊಟೊ ಬಾತ್, ಸಾರಿ.
ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಸೊ ಈಗ ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ಬರ್ಸ್ಕೊತೀನಿ ನಾನು. ಸೊ 2 ವಿಸಲ್ ಆದಮೇಲೆ ಹೇಗೆ ಬಂದಿದೆ ನಾನು ಟೊಮೊಟೊ ಬಾತ್ ಅಂತ ತೋರಿಸ್ತೀನಿ ನಾನು. ಎರಡು ವಿಸಲ್ ಟೊಮೊಟೊ ಬಾತ್ ರೆಡಿಯಾಗಿದೆ. ವಿಸಲ್ ಹೋಗಿದೆ. ಈಗ ವಿಸಲ್ ಹೋದ್ಮೇಲೆ ನಾನೀಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಇದಕ್ಕೆ ಚಕ್ಕೆ, ಲವಂಗ ಹಾಗೆ ಮೊಗ್ಗು ಇದು ಯಾವುದು ಕೂಡ ಬಳಸಿಲ್ಲ. ನಾನು ಹಾಗೆ ಮಾಡಿದ್ದೀನಿ. ಗರಂ ಮಸಾಲ ಹಾಕಿರೋದ್ರಿಂದ ಬಳಸಲಿಲ್ಲ. ನಮ್ಮ ಮನೇಲಿ ಗರಂ ಮಸಾಲದ ಐಟಮ್ ಜಾಸ್ತಿ ಬಳಸಿದ್ರೆ ನಮ್ಮ ಮನೆಯವ್ರು ತಿನ್ನಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಹಾಕಲಿಲ್ಲ, ಹಾಗೆ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನಾ ಬೆಳಗ್ಗೆ ಮಾಡಿದಂಥ ಚಟ್ನಿ ಪುಡಿನ ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ಮಸಾಲೆ ದೋಸೆಗೆ ಚಟ್ನಿ ಪುಡಿ ಮಾಡ್ತೀವಲ್ಲ, ಸೊ ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಇದು ಮೊಗ್ಗು 1-2 ತೊಗೊಂಡಿದ್ದೀನಿ. ಸ್ವಲ್ಪ ಮಾಡ್ತಾಯಿದ್ದೀನಿ ನಾನು, ಈಗ ಎಷ್ಟು ಬೇಕೋ ಅಷ್ಟು. ಇದಕ್ಕೆ ಲವಂಗ, ಚಕ್ಕೆ ಹಾಗೆ ಒಂದೇ ಏಲಕ್ಕಿ, ಹುರುಗಡ್ಲೆನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಇದಕ್ಕೆ ಕಡಲೆಬೀಜ ಹುರಿದಿಟ್ಕೊಂಡಿರೋದು, ಕಡಲೆಬೇಳೆ ಉದ್ದಿನಬೇಳೆ ಸಮ ಪ್ರಮಾಣ, ಕಡಲೆಬೀಜ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಧನ್ಯ 2 ಸ್ಪೂನ್ ಇಷ್ಟನ್ನು ಹಾಕಿ ಇದಕ್ಕೆ ಒಣಮೆಣಸು, ನೀವು ಒಣಮೆಣಸಿಲ್ಲ ಅನ್ನೋರು ಅಚ್ಚ ಖಾರದ ಪುಡಿ ಕೂಡ ಹಾಕೋಬೋದು. ನಾನು ಇದಿಷ್ಟನ್ನು ಹಾಕ್ಕೊಂಡು ಪುಡಿ ಮಾಡ್ಕೊತೀನಿ. ಅದಕ್ಕೆ ಅಚ್ಚ ಖಾರದ ಪುಡಿ ಹಾಕ್ಕೋತೀನಿ ನಾನು, ಏಕೆಂದರೆ ಬ್ಯಾಡಗೆ ಮೆಣಸಿನ್ಕಾಯಿ ಇಲ್ಲ. ಬ್ಯಾಡಗೆ ಮೆಣಸಿನ್ಕಾಯಿ ಇದ್ರೆ ಒಳ್ಳೆ ಕಲರ್ ಬರುತ್ತೆ ದೋಸೆಗೆ ಚಟ್ನಿ ಪುಡಿ ಹಾಕಿದಾಗ, ಬಟ್ ಕಲರ್ ಇರಲ್ವಲ್ಲ, ಸೊ ಅದಕ್ಕೆ ನೋಡಿ. ಇದು ಮನೆಯಲ್ಲೇ ಮಾಡಿಸಿರೋಂಥ ಖಾರದ ಪೌಡ್ರು, ಮೆಣಸಿನ್ಕಾಯಿ ಪೌಡ್ರು, ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಸೇರಿಸಿ ಮಾಡಿಸಿರುವಂಥದ್ದು. ಇದನ್ನು ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋತಾ ಇದ್ದೀನಿ. ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ಳಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ತುಂಬ ಚೆನ್ನಾಗುತ್ತೆ ಚಟ್ನಿ ಪುಡಿ ಇದು ನೋಡಿ. ನಾನು ಇಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಸೊ ಮನೇಲಿ ಈ ಚಟ್ನಿ ಪುಡಿನ ಟ್ರೈ ಮಾಡಿ, ಹೇಗಂತು ಅಂತೇಳಿ ನನಗೂ ಕೂಡ ತಿಳಿಸಿ ನೋಡಿ. ಈ ರೀತಿ ಚಟ್ನಿ ಪುಡಿನ ಮಾಡ್ಕೊಂಡಿದ್ದೀನಿ ನಾನು. ಟೇಸ್ಟ್ ತುಂಬ ಚೆನ್ನಾಗಿದೆ. ಸೊ ಮಸಾಲೆ ದೋಸೆಗೆ ಹಾಕುವಂಥ ಚಟ್ನಿ ಪುಡಿ ರೆಡಿ. ತುಂಬ ಚೆನ್ನಾಗಿರುತ್ತೆ, ಇದೇ ಥರ ಟ್ರೈ ಮಾಡಿ, ಓಕೆನಾ? ನೋಡ್ಬೋದು ನಾನು ಈ ರೀತಿ ದೋಸೆನ ಸ್ವಲ್ಪ ಮಸಾಲೆ ದೋಸೆ ರೆಡ್ ಆದಮೇಲೆ ನಂತರ ಇದಕ್ಕೆ ನಾನು ಚಟ್ನಿ ಪುಡಿನ ಹಾಕೋತಾ ಇದ್ದೀನಿ. ಯಾವಾಗೂ ಕೆಂಪು ಚಟ್ನಿನ ಮಾಡಿ ಹಾಕೋತೀವಿ, ಬಟ್ ಈ ರೀತಿ ಚಟ್ನಿ ಪುಡಿ ಮಾಡಿ ಹಾಕೊಳ್ಳೋದ್ರಿಂದ ದೋಸೆ ಟೇಸ್ಟು ಸೂಪರಾಗಿರುತ್ತೆ. ಹಾಗೆ ಈ ರೀತಿ ಸ್ಟೋರ್ ಮಾಡಿ ಕೂಡ ನೀವು ತುಂಬ ದಿನ ಇಟ್ಕೋಬೋದು. ಖಂಡಿತ ಈ ಚಟ್ನಿ ಪುಡಿನ ಟ್ರೈ ಮಾಡಿ, ಹೇಗನ್ನಿಸ್ತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಹಾಗೆ ಇದನ್ನೆಲ್ಲ ಹಾಕಿ ನಂತರ ಮಧ್ಯದಲ್ಲಿ ನಾನು ಆಲೂಗೆಡ್ಡೆ ಪಲ್ಯನ ಸೇರಿಸಿ ಈ ರೀತಿ ದೋಸೆನ ಮಡ್ಚ್ಕೋತಾ ಇದ್ದೀನಿ. ನೋಡ್ಬೋದು ಕಲರ್ ಕೂಡ ದೋಸೆದು ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ರೇಷನ್ ಅಕ್ಕಿಯಿಂದ ಮಾಡಿದ್ದು ದೋಸೆ, ಟೇಸ್ಟು ಸೂಪರ್ ಆಗಿತ್ತು. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸಂಜೆ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಕೇಕ್ನ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಅಷ್ಟರಲ್ಲಿ ನಮ್ಮ ಮನೆಯವರು ಕೇಕ್ನ ತಂದಿದ್ದಾರೆ ನೋಡಿ. ಸರ್ಪ್ರೈಸ್ ಆಗಿತ್ತು. ನನಗೆ ಅವ್ರು ಕೇಕ್ ತರ್ತೀನಿ ಅಂತಲೇ ಹೇಳಲಿಲ್ಲ, ಬಟ್ ಕೇಕ್ ತಂದಮೇಲೆ ಗೊತ್ತಾಗಿದ್ದು ನನಗೆ ಅವ್ರು ಕೇಕ್ ತಂದಿದ್ದಾರೆ ಅಂತ. ಸೊ ನೋಡಿದ ಮೇಲೆ ತುಂಬ ಖುಷಿ ಆಯಿತು. ನಾನು ಕೇಕ್ ಮಾಡಬೇಕು ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಲಿಲ್ಲ. ಅಷ್ಟರಲ್ಲಿ ಅವ್ರು ಕೇಕ್ ತಂದ್ರಲ್ಲ, ಮತ್ತು ನಾನು ಮಾಡಲಿಲ್ಲ. ಸೊ ಅದೇ ಕೇಕ್ನ ಇಟ್ಟು ಈ ರೀತಿ ಹಚ್ಚಿ ಸೆಲೆಬ್ರೇಟ್ ನಾವು ಮಾಡಿದ್ವಿ. ತುಂಬ ಖುಷಿ ಆಯಿತು. ಸೊ ಇಬ್ಬರು ಕಟ್ ಮಾಡಿ, ಮಕ್ಕಳು ಕೂಡ ತುಂಬಾ ಖುಷಿಯಾಗಿದ್ದರು. ಸೊ ಅವರಿಗೂ ಕೂಡ ತಿನ್ನಿಸಿ ಈ ರೀತಿ ಸಿಂಪಲಾಗಿ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಟ್ನ ಮಾಡಿದ್ವಿ. ಹಾಗೆ ತುಂಬಾ ಖುಷಿ ಆಯಿತು. ನೀವು ಕೂಡ ಆ್ಯನಿವರ್ಸರಿನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವು ಮನೇಲಿ ಇರ್ತೀರಾ ಅಥವಾ ಹೊರಗೋಗಿ ಸೆಲೆಬ್ರೇಟ್ ಮಾಡ್ತೀರಾ, ಅಥವಾ ಇಡೀ ದಿನ ನೀವು ಫುಲ್ಲು ಸುತ್ತಾಡಿ ಖುಷಿ ಪಡ್ತೀರಾ, ಯಾವ ರೀತಿ ನೀವು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತೀರಾ ಅಂತೇಳಿ ದಯವಿಟ್ಟು ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ. ನಾವು ಈ ರೀತಿ ಪುಟ್ಟಾಗಿ ಕೆಲಸದ ಅನಿವಾರ್ಯ, ಸೊ ಹೊರಗೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಮನೇಲೇ ಈ ರೀತಿ ಸಿಂಪಲಾಗಿ ನಾವು 4 ಜನ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿದ್ವಿ. ಸಾಕು, ಇರೋದಲ್ಲೇ ಖುಷಿ ಪಡಬೇಕಲ್ವ. ಸೊ ತುಂಬಾ ಖುಷಿ ಆಯಿತು ನಮಗೆ. ನೀವೆಲ್ಲರೂ ನನಗೆ ವಿಶಸ್ನ ತಿಳಿಸಿದ್ದು ಇನ್ನೂ ಖುಷಿ ಆಯಿತು. ಯಾರು ಈ ರೀತಿ ವಿಶಸ್ನ ತಿಳಿಸ್ತಾ ಇರಲಿಲ್ಲ, ಬಟ್ ನನಗೀಗ ವಿಶಸ್ನ ತಿಳಿಸಿ ತುಂಬಾ ಖುಷಿ ಆಯಿತು. ಮದುವೆಗೆ 8 ವರ್ಷಕ್ಕೆ ಇಷ್ಟೊಂದು ವಿಶಸ್ನ ಬಂದಿರೋದು ಮೊದಲನೇ ಸರಿ ಅಂತ ಅನ್ಕೋತೀನಿ. ನೋಡ್ಬೋದು, ನಾನು ಸ್ಕ್ರೀನ್ ರೆಕಾರ್ಡ್ ಕೂಡ ಮಾಡಿ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಎಲ್ಲರೂ ವಿಶಸ್ನ ತಿಳಿಸಿದ್ದೀರಿ ಅಂದರೆ ತುಂಬಾ ಖುಷಿ ಆಯಿತು ನನಗೆ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇದೇ ರೀತಿ ನನ್ನ ಮೇಲಿರಲಿ ಅಂತ ಕೂಡ ನಾನು ಕೇಳ್ಕೊತೀನಿ. ಎಲ್ಲರ ಪ್ರೀತಿಗೂ ಸದಾ ನಾನು ಚಿರಋಣಿ. ಯಾಕೆಂದರೆ ಇಷ್ಟೊಂದು ಪ್ರೀತಿನ ನೋಡ್ತಾ ಇದ್ದೀನಲ್ವ, ಸೊ ತುಂಬಾ ಖುಷಿಯಾಗಿದೆ ನನಗೆ. ದಯವಿಟ್ಟು ನೀವೆಲ್ಲರೂ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ, ಹಾಗೆ ಇದೇ ರೀತಿ ನನಗೆ ಪ್ರೀತಿನ ತೋರಿಸಿ ಅಂತ ಕೇಳ್ಕೊತೀನಿ.
ಎಲ್ಲರೂ ವಿಶಸ್ನ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಂದು ಲೈಕ್ನ ಕೊಡಿ. ಥ್ಯಾಂಕ್ಸ್.